ಮಗ ಪ್ರೀತಿಯ ಉಳಿಸಲು ಮನೆಯಿಂದ ಹೊರನಡೆದ. ಆದರೆ ಆ ದುಷ್ಕರ್ಮಿಗಳು ಮನೆಯೊಳಗೆ ನುಗ್ಗಿ ಮಗನ ತಪ್ಪಿಗೆ ಮನುಷ್ಯತ್ವ ಮರೆತು ಮೃಗೀಯ ಧೋರಣೆಯನ್ನ ತೋರಿದ್ರು. ಪ್ರೀತಿ ಬಯಸಿದ್ದು ಮಗ, ಆದರೆ ಶಿಕ್ಷೆ ಮಾತ್ರ ಅನುಭವಿಸಿದ್ದು ತಾಯಿ. ಇನ್ನು ನಿಂತಿಲ್ಲ ಜಾತಿಯ ಕಲಹ, ಮರೆಯಲಾಗುತ್ತಿಲ್ಲ ಹೆಣ್ಣಿನ ಮೇಲಿನ ದೌರ್ಜನ್ಯ. ನಡೆದ ಕಠೋರ ದೃಶ್ಯ ನೋಡಿ ಬೆಳಗಾವಿ ಜನರಲ್ಲಿ ಮೂಡಿರೋದು ಮಾತ್ರ ಇದೀಗ ಒಂದೇ ಪ್ರಶ್ನೆ. ಹಾಗಿದ್ರೆ ಪ್ರೀತಿಸೋದೇ ತಪ್ಪ? ಹಾಗಿದ್ರೆ ಏನಿದು ಮಗನ ಪ್ರೀತಿಗೆ ಕಳಚಿದರು ತಾಯಿಯ ವಸ್ತ್ರ ಕತೆ? ಎಲ್ಲಿದೆ ಸಂಪೂರ್ಣ ಮಾಹಿತಿ? ಕರ್ನಾಟಕ ರಾಜ್ಯ ಸರ್ಕಾರವೇ ಬೆಳಗಾವಿ ಅಧಿವೇಶನದಲ್ಲಿ ಮುಳುಗಿರುವಾಗ ಅಲ್ಲೊಂದು ಅಮಾನುಷ ಕೃತ್ಯ ನಡೆದಿದೆ. ಇಡೀ ಕರುನಾಡಿನ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿದ್ದಾಗ ಘನಘೋರ ದುರಂತವೊಂದು ನಡೆದಿದೆ. ಮಹಿಳೆಯನ್ನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಿಹಾಕಿ ಮರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ನಡೆದಿದೆ. ಯುವಕನೊಬ್ಬ ಪ್ರೀತಿಸಿದ ಯುವತಿ ಜೊತೆ ಓಡಿ ಹೋಗಿದ್ದ. ಇದರಿಂದ ಆಕ್ರೋಶಗೊಂಡು ಯುವಕನ ತಾಯಿಯನ್ನ ಬೆತ್ತಲೆಗೊಳಿಸಿ ಕಟ್ಟಿ ಹಾಕಿ ಅವರ ಮೇಲೆ ಅಮಾನವೀಯ ವರ್ತನೆ ತೋರಿದ ಅಮಾನುಷ ಕೃತ್ಯಕ್ಕೆ ಕರುನಾಡೆ ಬೆಚ್ಚಿ ಬಿದ್ದಿದೆ. ವಂಟಮೂರಿ ಗ್ರಾಮದ ನಿವಾಸಿ ದುಂಡಪ್ಪ ಅಶೋಕ ನಾಯ್ಕ್ ಟ್ರಕ್ ಡ್ರೈವರ್ ಆಗಿದ್ದಾನೆ. ಈತನ ತಾಯಿ ಕಮಲವ್ವ ತಾಯಿ ಜೊತೆ ಸ್ವಚ್ಛಂದವಾಗಿ ಜೀವಿಸುತ್ತಿದ್ದ ಸಮಯದಲ್ಲೇ ಇವರ ಸುಂದರ ಕುಟುಂಬಕ್ಕೆ ಮುಳ್ಳಾಗಿದ್ದೆ ಪ್ರೀತಿಯ ಕರಿಛಾಯೆ. ಹೌದು, ಕಮಲವ್ವ ಮಗ ದುಂಡಪ್ಪ ಪ್ರಿಯಾಂಕಾ ಬಸಪ್ಪ ನಾಯ್ಕ್ ಎಂಬಾಕೆಯನ್ನ ಪ್ರೀತಿಸಿದ್ದ. ಕಳೆದ 2 ವರ್ಷದಿಂದ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಪ್ರಿಯಾಂಕಾ ಕುಟುಂಬಸ್ಥರು ಯಾದಿ ಮೇ ಶಾದಿ ಅಂದ್ರೆ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದ್ರು. ಈ ವಿಚಾರ ತಿಳಿದ ಪ್ರೇಮಿಗಳು ಮನೆಯಿಂದ ಓಡಿ ಹೋಗಲು ನಿರ್ಧಾರ ಮಾಡಿಯೇ ಬಿಟ್ರು. ಮಧ್ಯರಾತ್ರಿ ಪ್ರಿಯಾಂಕಾವನ್ನ ಕರೆದುಕೊಂಡು ದುಂಡಪ್ಪ ಓಡಿ ಹೋಗಿದ್ದಾನೆ. 2 ಮನೆಯಲ್ಲಿ ಕಲಹ ಆರಂಭವಾಗಿದ್ದೇ ತಡ ನಡೆಯಬಾರದ ಘಟನೆಯೊಂದು ನಡೆದೇ ಬಿಟ್ಟಿದೆ. ಆಕ್ರೋಶಗೊಂಡ ಯುವತಿ ಮನೆಯವರು ದುಂಡಪ್ಪನ ಮನೆಗೆ ಬಂದು ಮನೆಯ ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿ ತಾಯಿಯ ಮೇಲೆ ಮೃಗೀಯ ವರ್ತನೆ ತೋರಿರುವುದು ಮಾತ್ರವಲ್ಲದೆ ಮನೆಯಲ್ಲಿದ್ದ ವಸ್ತುಗಳನ್ನ ಹಾಳು ಮಾಡಿ ಹೋಗಿದ್ದಾರೆ. ರಾತ್ರೋರಾತ್ರಿ ಬೇಗ ಮುರಿದು ಯುವಕನ ಮನೆಗೆ ನುಗ್ಗಿ ಕಲ್ಲು ತೂರಿ ಇಡೀ ಮನೆಯನ್ನ ಧ್ವಂಸ ಮಾಡಿರುವ ಕ್ರೂರಿಗಳು ಬಳಿಕ ಮಲಗಿದ್ದ ಯುವಕನ ತಾಯಿ ಕಮಲವ್ವ ಬಟ್ಟೆಯನ್ನ ಬಿಚ್ಚಿ ಹಲ್ಲೆ ಮಾಡಿ ಬಳಿಕ ಮೆರವಣಿಗೆ ನಡೆಸಿ ಕಂಬಕ್ಕೆ ಕಟ್ಟಿ ಹಾಕಿ ಮತ್ತೆ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರು ಸೇರಿ ಒಟ್ಟು 9 ಮಂದಿ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದು ಅಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸದ್ಯ ಪ್ರಕರಣದ ಸಂಬಂಧ ಮಹಿಳೆಯರು ಸೇರಿ 7 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಘಟನಾ ಸ್ಥಳಕ್ಕೆ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಸಿದ್ದರಾಮಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾಗಿರುವವರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮಹಿಳೆ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಡೀ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಮಲಪ್ಪ ಅವರನ್ನ ದಾಖಲು ಮಾಡಲಾಗಿರುವ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಹಲ್ಲೆಗೊಳಗಾದ ಸಂತ್ರಸ್ತೆಯಿಂದ ಘಟನೆಯ ಕುರಿತು ಮಾಹಿತಿಯನ್ನ ಪಡೆದರು. ಗೃಹ ಸಚಿವರಿಗೆ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದ್ರು. ಒಟ್ಟಾರೆಯಾಗಿ ಯುವತಿಯೋರ್ವಳು ತನ್ನ ಸ್ವ ಇಚ್ಛೆಯಿಂದ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡಲು ಸ್ವತಂತ್ರ ಆಗಿದ್ರೂ ಕೂಡ ಇನ್ನೂ ನಿಂತಿಲ್ಲ ಹೆಣ್ಣಿನ ಮೇಲಿನ ಶೋಷಣೆ. ಇನ್ನು ಈ ಸ್ಟೋರಿ ನೋಡಿದ ಮೇಲೆ ಅನಿಸೋದು ಒಂದೇ, ಮಗನ ಪ್ರೀತಿಗೆ ತಾಯಿಗೆ ಯಾಕೆ ಶಿಕ್ಷೆ? ಅಷ್ಟಕ್ಕೂ ತಾಯಿ ಮಾಡಿದ ತಪ್ಪಾದ್ರೂ ಏನು? ಎಲ್ಲಿ ಹೋಯಿತು ಮಾನವೀಯತೆ? ಇದಾಗಿತ್ತು ಈ ಹೊತ್ತಿನ ಅಪರಾಧದ ವಿಚಾರ. ಮುಂದಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ.
ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.